ಪತ್ನಿಯನ್ನು ಕೊಂದು ಆಕೆಯ ಶವದ ಮೇಲೆ ಸಿಮೆಂಟ್ ಸುರಿದು ಮರದ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟು ಪತ್ನಿ ಕಾಣೆಯಾಗಿದ್ದಾಳೆಂದು ದೂರು ನೀಡಿದ ಪತಿಯ ಕಳ್ಳನಾಟಕ ಪತ್ರದ ಮೂಲಕ ಬಯಲಾಗಿದೆ. ಈ ಘಟನೆ ಗುಜರಾತ್ನಲ್ಲಿ ನಡೆದಿದ್ದು 39 ವರ್ಷದ ಶಿಲ್ಪಾ ಮೃತ ದುರ್ದೈವಿ, 40 ವರ್ಷದ ವಿಶಲ್ ಕೃತ್ಯ ಎಸಗಿದ ಆರೋಪಿ. ಈತ 4 ದಿನಗಳ ಹಿಂದೆ ಪತ್ನಿ ಕಾಣೆಯಾಗಿದ್ದಾಳೆಂದು ಪೊಲೀಸರಿಗೆ ದೂರು ನೀಡಿದ್ದ. ಇನ್ನು ಈ ದಂಪತಿಯ ಪುತ್ರನಿಗೆ ಮನೆಯಲ್ಲಿ ತನ್ನ ತಂದೆ ಬರೆದಿದ್ದ ಪತ್ರ ಸಿಕ್ಕಿದ್ದು ಅದನ್ನು ಮಗ ಪೊಲೀಸರಿಗೆ ನೀಡಿದ್ದಾನೆ. ಆ ಪತ್ರದಲ್ಲಿ ವಿಶಲ್, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ಶಿಲ್ಪಾ ಇನ್ನೂ ಬದುಕಿಲ್ಲ ಎಂದು ಬರೆದುಕೊಂಡಿದ್ದಾನೆ. ಇದರಿಂದ ಅನುಮಾನಗೊಂಡ ಪೊಲೀಸರು ವಿಶಲ್ನನ್ನು ತನಿಖೆ ಮಾಡಿದಾಗ ಈತನ ಹಳೆಯ ಪಾಳು ಬಿದ್ದ ಮನೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಪಾಳು ಬಿದ್ದ ಮನೆಗೆ ಪೊಲೀಸರು ಹೋಗಿದ್ದು ಬೀಗ ಮುರಿದು ಹೊಳ ಹೋದಾಗ ಕೊಳೆಯುತ್ತಿರುವ ವಾಸನೆ ಬಂದಿದೆ. ಮೂಲೆಯಲ್ಲಿದ್ದ ಮರದ ಪೆಟ್ಟಿಗೆಯನ್ನು ತಪಾಸಣೆ ಮಾಡಿದಾಗ ಶಿಲ್ಪಾ ಅವರ ಶವ ಪತ್ತೆಯಾಗಿದೆ. ಇನ್ನು ಪ್ರಾಥಮಿಕ ತನಿಖೆ ಪ್ರಕಾರ ದಂಪತಿ ದೀರ್ಘಕಾಲದ ಭಿನ್ನಾಭಿಪ್ರಾಯ ಹೊಂದಿದ್ದರು. ಅಲ್ಲದೆ ಮಹಿಳೆ ಬೇರೆಯವರ ಜೊತೆ ಸಂಬಂಧ ಹೊಂದಿದ್ದಾಳೆಂದು ಆರೋಪಿ ಅನುಮಾನ ಪಡುತ್ತಿದ್ದ ಎಂದು ತಿಳಿದು ಬಂದಿದೆ. ಇತ್ತ ಆರೋಪಿ ಪ್ರಸ್ತುತ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.